ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ ನಗರದ ಪ್ರೆಸ್ ಕ್ಲಬ್ನಲ್ಲಿ ಇಂದು ಶಾಸಕರಾದ ವೇದವ್ಯಾಸ್ ಕಾಮತ್ ಹಾಗೂ ಡಾಕ್ಟರ್ ಭರತ್ ಶೆಟ್ಟಿ ನೆರವೇರಿಸಿದರು। ಈ ಸಂದರ್ಭ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್, ಪತ್ರಕರ್ತರಿಗೆ ಆರ್ಥಿಕವಾಗಿ ನೆರವಾಗುವಲ್ಲಿ ಸಹಕಾರ ಸಂಘವು ಪ್ರತಿ ತಾಲೂಕಿನಲ್ಲಿಯೂ ರಚನೆಯಾಗಲಿ ಎಂದು ಶುಭ ಹಾರೈಸಿದರು। ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಸಹಕಾರ ಸಂಘ ಹಲವಾರು ವರ್ಷಗಳ ಹಿಂದೆ ಪ್ರಾರಂಭ ಆಗಬೇಕಿತ್ತು। ಬೇರೆ ಬೇರೆ ರೀತಿಯ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಪ್ರತಿಯೊಂದು ವರ್ಗದವರು ಈ ರೀತಿಯ ಸಹಕಾರ ಸಂಘವನ್ನ ಬಹಳಷ್ಟು ವರ್ಷಗಳಿಂದ ನಿರ್ಮಿಸಿ ಇವತ್ತು ತಮ್ಮ ಬಂಧುಗಳಿಗೆ, ತಮ್ಮ ಪರಿಸರದ ಎಲ್ಲ ವ್ಯಕ್ತಿಗಳಿಗೆ ಸಹಕಾರವನ್ನು ಕೊಡ್ತಾ ಇರುವುದನ್ನು ನಾವು ನೋಡಿರಬಹುದು। ಇವತ್ತು ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ದೇಶದಲ್ಲಿ ಸಹಕಾರ ಸಂಘದ ಕೊಡುಗೆ ಬಹಳ ದೊಡ್ಡ ಅಪಾರವಾಗಿದೆ। ಇವತ್ತು ಸಹಕಾರಿ ಸಂಘದ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಎಸ್ಡಿಸಿಸಿ ಬ್ಯಾಂಕ್, ಅದೇ ರೀತಿ ವ್ಯವಹಾರಿಕ ಉದ್ದಿಮೆ ವ್ಯವಸ್ಥೆಗಳಲ್ಲಿ ಕ್ಯಾಂಪ್ಕೋ ಇರ್ಬೋದು, ಕೆಎಂಎಫ್ ಇರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ। ಹಾಗಾಗಿ ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಸೇರಿಕೊಂಡು ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘದ ಸದಸ್ಯರೊಂದಿಗೆ ಶೇರ್ ಅನ್ನ ಪಡ್ಕೊಳ್ಳುವ ಮುಖಾಂತರ ಇವತ್ತು ಅದನ್ನ ಪ್ರಾರಂಭಿಸುವಂತ ಕೆಲಸ ಕಾರ್ಯಗಳಾಗಿದೆ। ಇವತ್ತು ಶೇರ್ ಅನ್ನ ಪಡ್ಕೊಂಡು ಕೇವಲ ಅದನ್ನು ಡೆಪಾಸಿಟ್ ಇಟ್ಟು ಅದರ ಬಡ್ಡಿ ಹಣದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತ ಕೆಲಸ ಕಾರ್ಯಗಳು ಆಗಬಾರದು। ಡಾಕ್ಟರ್ ಭರತ್ ಶೆಟ್ಟಿ ಮಾತನಾಡಿ, ಸಹಕಾರಿ ಸಂಘವು ಸದೃಢವಾಗಲು ಹಣಕಾಸಿನ ಶಿಸ್ತು ಅತಿ ಅಗತ್ಯ ಎಂದರು। ಗೃಹ ಮಂಡಳಿ, ನಮ್ಮ ಗೃಹ ನಿರ್ಮಾಣ ಸಹಕಾರಿ ಸಂಘದ ರೀತಿಯಲ್ಲಿ ಸಹಕಾರಿ ಸಂಸ್ಥೆಗಳು ಕರ್ನಾಟಕದಾದ್ಯಂತ ಎಲ್ಲಿ ನೋಡಿದ್ರು ಸಹ ಸ್ಟಾರ್ಟಿಂಗ್ ಒಂದು ಉಮೇದ್ನಲ್ಲಿ ಎಲ್ಲರೂ ಸಹ ಮಾಡ್ತಾರೆ। ಆದ್ರೆ ಎಷ್ಟೋ ಸಹಕಾರಿ ಸಂಸ್ಥೆಗಳು, ಸಂಘಗಳು ಸರಿಯಾದ ಆಲೋಚನೆ ಇಲ್ಲದೆ ಅಥವಾ ಸರಿಯಾದ ವ್ಯಕ್ತಿಗಳು ಅದರ ಚುಕ್ಕಾಣಿ ಹಿಡಿಯದ ಕಾರಣಕ್ಕಾಗಿ ನಡುವೆಲ್ಲಿ ಎಲ್ಲೋ ಈ ಸ್ಕೀಮ್ಗಳನ್ನ ಯಾವ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡ್ತೇವೆ, ನಡುವೆಯಲ್ಲಿ ಒಂದು ಕಡೆ ಕೈ ಬಿಡುವುದನ್ನ ನಾವು ನೋಡ್ತಾ ಬಂದಿದ್ದೇವೆ। ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ಕಡೆ ಕೆಲವು ವ್ಯಕ್ತಿಗಳು ದುಡ್ಡು ಮಾಡ್ಲಿಕ್ಕಾಗಿ ಮಾಡ್ತಾರೆ, ಕೆಲವರು ಮಾತ್ರ ಒಳ್ಳೆಯ ಮನಸ್ಸಿನಿಂದ ಜನರಿಗೆ ಒಳ್ಳೆದಾಗ್ಬೇಕು ಅನ್ನುವಂತ ಮನಸ್ಥಿತಿಯಿಂದ ಮಾಡ್ತಾ ಇದ್ದಾರೆ। ಬಹುಶಃ ನಮ್ಮ ಇಲ್ಲಿನ ಪತ್ರಿಕಾ ಮಿತ್ರರನ್ನೆಲ್ಲ ನೋಡಿದ್ರೆ ಇಷ್ಟೋ ತನಕ ನೀವು ಯಾವ್ದೆಲ್ಲ ಕೆಲಸವನ್ನ ಮಾಡಿದ್ರಿ, ಎಲ್ಲ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡೆ ನೀವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀರಿ। ಪತ್ರಿಕಾ ಮಿತ್ರರು ಹೆಚ್ಚಾಗಿ ಅಲ್ಲಿ BPL ಅಲ್ಲ, ಇಲ್ಲಿ ಅಗರ್ಭ ಶ್ರೀಮಂತರು ಅಲ್ಲ, ಒಂದು ಲೋವರ್ ಮಿಡಲ್ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸ್ ನಡುವೆಲ್ಲಿ ಇದ್ದವರೇ ಹೆಚ್ಚು। ಮುಖ್ಯ ಅತಿಥಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಕೌಶಲ್ ಪ್ರಸಾದ್ ಶೆಟ್ಟಿ ಭಾಗವಹಿಸಿದರು। ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು। ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಉಪಾಧ್ಯಕ್ಷ ಭಾಸ್ಕರ್ ರೈ ಕಟ್ಟ, ಸಹಕಾರಿ ಸಂಘದ ನಿರ್ದೇಶಕ ಜಿತೇಂದ್ರ ಕುಂದೇಶ್ವರ್ ಉಪಸ್ಥಿತರಿದ್ದರು।